ಇಬ್ಬರು ಅಡಿಕೆ ಕಳ್ಳರಿಗೆ ಸಾರ್ವಜನಿಕರಿಂದ ಧರ್ಮದೇಟು ನೀಡಿದ ಘಟನೆ ಬಂಟ್ವಾಳದ ಮಣಿನಾಲ್ಕೂರು ಗ್ರಾಮದಲ್ಲಿ ಸೋಮವಾರ ರಾತ್ರಿ ವೇಳೆ ನಡೆದಿದ್ದು ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಣಿನಾಲ್ಕೂರು ಗ್ರಾಮದ ಹಂಡೀರು ಎಂಬಲ್ಲಿ ಅಡಿಕೆ ತೋಟದಲ್ಲಿ ಘಟನೆ ನಡೆದಿದ್ದು ಕಳೆದ ಕೆಲವು ದಿನಗಳಿಂದ ಇಲ್ಲಿನ ಅಡಿಕೆ ತೋಟದಿಂದ ಅಡಿಕೆ ಕಳವಾಗ್ತಿದ್ದವು. ಈ ಬಗ್ಗೆ ಕೃಷಿಕರು ಕಳ್ಳನ ಪತ್ತೆಗಾಗಿ ಕಾದು ಕುಳಿತಿದ್ರು. ಸೆಪ್ಟೆಂಬರ್ 4ರ ರಾತ್ರಿ ಕಳ್ಳರು ತನ್ನ ಕರಾಮತ್ತಿನ ಪ್ರದರ್ಶನಕ್ಕೆ ಮುಂದಾಗುತ್ತಿದ್ದಲೇ ಕೃಷಿಕರ ಕೈಗೆ ಸಿಕ್ಕಿ ಬಿದ್ದಿದ್ದು ಅವರನ್ನ ವಿಚಾರಿಸಿ ಕಂಬಕ್ಕೆ ಕಟ್ಟಿ ಹಾಕಿ ಧರ್ಮದೇಟು ನೀಡಿದ್ದಾರೆ. ಇಬ್ಬರು ಕೂಡ ಸ್ಥಳೀಯರು ಎನ್ನಲಾಗಿದ್ದು ಸ್ಪಷ್ಟವಾದ ಮಾಹಿತಿ ಲಭ್ಯವಾಗಿಲ್ಲ. ಬಜ್ಜೆಗೋಸ್ಕರ ಬತ್ತ ಏನೇ ಮಾಡ್ತಾನೆ ಬತ್ತ ಕಂಗಡು ತೀರ ಬತ್ತ ನವಿಕ್ ಬತ್ತ ಮುರನಿ ತೋಟ ಬತ್ತ ತೋಟ ಬತ್ತ ಈ ಸರ್ತ ಉಂಟು ಈ ದೆಂಜಿ ಬತ್ತ ನನಗೆ ಗೊತ್ತಾಪನಿಗಳಿಗೆ ಸರ್ತ ತೋಟ ಬತ್ತ ಸೋಡಿಗೆ ಬೋಡ್ತುಂಡಿ ತೋಟ ತಿರ್ಗೊಂದಿತ್ತ ಆರು ಅಕ್ಲೆ ರಾಮಣ್ಣ ತಿರ್ಗೊಂತ ಎಂಕ್ಲೆಟ್ ಬತ್ತ ಮುಕ್ಲೆಗೆ ಬತ್ತ ತಿತ್ತು ಮುಟ್ಟಪಾಯ ಓಟೆ ಮುಟ್ಟಪಾಯ ಏನ ತೋಟ ಮುಟ್ಟ ತಿರ್ತಿ ಹಂಚಿ ಬತ್ತದ ಅರ್ಜನ ಗೊತ್ತುಂಡು ರಜಾ ಬತ್ತುಂಡು ಓಟ ಮುಟ್ಟಪಾಯ ಒಟ್ಟಿಗೆ ತೋಡು ಮುಟ್ಟು ಪೋಯಿನ ಏನ ತೋಟ ತೋಟ ಏನ ಬರ ನಮ್ಮ ಗೊಬ್ಬರ ಗೊಬ್ಬರದ ಸರಿ ಸರಿ ಪಣ್ಣ ನಿಕ್ಕಳಿತ್ತೆ ನಿನ್ನ ಬುಡು ಪೂಜೆ ನೀನ ಅಲ್ಪ ಸಸಿನಗಳ ತೋಟ ಉಂಟು ಬೇರೆ ಜನ ನಡೆ ಬರ್ತಿದ್ದೀರಾ ಗೊಬ್ಬರ ತುಂಬಿತ್ತರ್ತಿ ಓಳ್ ಗೊಬ್ಬರ ತುಂಬಿ ಅಲ್ಲಿ ಗೊಬ್ಬರ ಮಿಚ್ಚ ಮುಕ್ಲ ಹನ್ನೆರಡು ಆಕಲೇನ ಗೊತ್ತುಂಟದ ತೋಟ ಆಕಳ ತೋಟದ ಅಲ್ಲಿ ಮಿತ್ತಿ ಸಿದ್ದಿಂಚು ಬತ್ತೆ